ಪ್ರಪ್ರಥಮ ತುಳು ವಾರ್ತಾವಾಹಿನಿ ಎಂಬ ಹೆಗ್ಗಳಿಕೆಯೊಂದಿಗೆ 1999ರಿಂದ ವಿವಿಧ ಕಾರ್ಯಕ್ರಮಗಳ ನೇರ ಪ್ರಸಾರವನ್ನು ನೀಡುತ್ತಾ ಬಂದಿರುವ ನಮ್ಮ ಕುಡ್ಲ ಸಂಸ್ಥೆ ಇದೀಗ 2018ರಲ್ಲಿ ಮತ್ತೊಂದು ಹೆಜ್ಜೆ ಮುಂದಡಿಯಿಟ್ಟು ನಮ್ಮ ಕುಡ್ಲ 24x7 ಎಂಬ 24 ಗಂಟೆಗಳ ನಿರಂತರ ಕಾರ್ಯಕ್ರಮಗಳನ್ನೊಳಗೊಂಡ ಚಾನೆಲ್ ಆಗಿ ಕಾರ್ಯನಿರ್ವಹಿಸಿ ಕರಾವಳಿಯಾದ್ಯಂತ ಮನೆ ಮಾತಾಗಿದೆ. ನಿರಂತರ ಕನ್ನಡ ಮತ್ತು ತುಳು ವಾರ್ತೆಗಳೊಂದಿಗೆ ರಾಜಕೀಯ ವಿಶ್ಲೇಷಣೆ, ಲೈವ್ ಡಿಬೇಟ್, ಸಾಂಸ್ಕೃತಿಕ, ಶೈಕ್ಷಣಿಕ, ಧಾರ್ಮಿಕ, ಸಾಮಾಜಿಕ, ಕ್ರೀಡೆ, ಆರೋಗ್ಯ, ಅಡುಗೆ ಕಾರ್ಯಕ್ರಮ, ಭೂತಾರಾಧನೆ ಮತ್ತು ಯಕ್ಷಗಾನ ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ದು ಲಕ್ಷಾಂತರ ಟಿವಿ ವೀಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಇದೀಗ ನಮ್ಮ ಕುಡ್ಲ ವಾಹಿನಿ ಪ್ರಪ್ರಥಮ ಬಾರಿಗೆ ವಿನೂತನ ಕಾರ್ಯಕ್ರಮವನ್ನು ನೀಡಲು ಮುಂದಾಗಿದೆ. ಕರ್ನಾಟಕ ಬ್ಯಾಂಕ್ ಮುಖ್ಯ ಪ್ರಾಯೋಜಕತ್ವದಲ್ಲಿ ಬಿಸಿನೆಸ್ ಟಾನಿಕ್ ಎಂಬ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತಾ ಇದೆ. ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕುಡ್ಲ ನಿರ್ದೇಶಕರಾದ ಲೀಲಾಕ್ಷ ಕರ್ಕೇರ ಮಾಹಿತಿ ನೀಡಿದರು. ಇದೇ ಸಂದರ್ಭ ಚಾರ್ಟರ್ಡ್ ಅಕೌಂಟೆಂಟ್ ಎಸ್ ನಾಯಕ್ ಕರ್ನಾಟಕ ಬ್ಯಾಂಕ್ ಬಿಸಿನೆಸ್ ಟಾನಿಕ್ ಕಾರ್ಯಕ್ರಮದ ಪ್ರಾಮುಖ್ಯತೆಯ ಬಗ್ಗೆ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಬ್ಯಾಂಕ್ನ ಪಿಆರ್ಒ ಶ್ರೀನಿವಾಸ್ ದೇಶಪಾಂಡೆ, ಸಿಎ ಯಶಸ್ವಿನಿ ಉಪಸ್ಥಿತರಿದ್ದರು. ಇವತ್ತು ತುಂಬ ಜನರಿಗೆ ನಮ್ಮದು ಈ GST ವಿಷಯ ಆಗಲಿ, ಅಲ್ಲಿ ಟ್ಯಾಕ್ಸ್ ಕಾರ್ಡ್ನ ವಿಷಯದಲ್ಲಿ ಇಲ್ಲ ಕಾರ್ಪೊರೇಷನ್ ಟ್ಯಾಕ್ಸ್ ಕಟ್ಟುವಂಥ ತುಂಬ ಸಮಸ್ಯೆಗಳು ಉಂಟು. ಅವರು ಫೋನ್ ಮುಖಾಂತರ ನಮ್ಮನ್ನು ಸಂಪರ್ಕ ಮಾಡ್ತಾರೆ. ನಾವು ಯಾವ ಥರ ಮಾಡಬೇಕು, ಏನು ಇದಕ್ಕೆ ಪರಿಹಾರ ಎಲ್ಲ ಏನಾದರೂ ಒಂದು ಕೇಳ್ತಾ ಇರ್ತಾರೆ. ಸೊ ಅದಕ್ಕೆ ನಾವು ಈ ವಿಷಯವನ್ನು ನಮ್ಮ ಆತ್ಮೀಯ ಗೆಳೆಯರಾದ SS ನಾಯಕರ ಹತ್ರ ನಾವು ಮಾತಾಡುವ SS ನಾಯಕರ ಹತ್ರ ಮಾತಾಡುವಾಗ ಅವ್ರು ಹೇಳಿದ್ದು ಒಂದು ಹೊಸದ್ದು ನಾವು ಬಿಸ್ನೆಸ್ ಟಾನಿಕ್ ಅಂತ ನೀವು ಕಾರ್ಯಕ್ರಮ ಮಾಡಿ, ಸೊ ಅದರಲ್ಲಿ ನಾವು ಈ ಇನ್ಫಾರ್ಮೇಷನಲ್ಲಿ ಜನರಿಗೆ ಮುಟ್ಟುವ ಹಾಗೆ ಒಂದು ಮಾಡುವ, ಅದಕ್ಕೆ ಒಂದು ಸ್ಪಾನ್ಸರ್ಶಿಪ್ ಯಾರನ್ನು ಮಾಡುವಂತ. ಆಗ ನಮ್ಮ ಯಾವ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಮಗೆ ಬೆನ್ನೆಲುಬಾಗಿ ನಮಗೆ ಸಹಕಾರ ಮಾಡಿದ ಕರ್ನಾಟಕ ಬ್ಯಾಂಕಿನ MD ಅವರಾದ ಶ್ರೀ MS ಮಹಾಬಲೇಶ್ವರ್ ಭಟ್ ಅವರು ಮತ್ತು ನಮ್ಮ ಲೋಕಲ್ ಬಿಸ್ನೆಸ್ಮೆನ್ ಅವರಿಗೆ, ನಮ್ಮ MSME ಯೂನಿಟ್ಸ್ನವರಿಗೆ, ಹಾಗೂ ಈಗ ಮುದ್ರಾ ಯೋಜನೆ ಬಗ್ಗೆ ಇರ್ಬೋದು, ಸ್ಟಾರ್ಟಪ್ ಇರ್ಬೋದು, ಸ್ಟ್ಯಾಂಡಪ್ ಇರ್ಬೋದು, ಸಿಬಿಲ್ ಪ್ರಾಬ್ಲಮ್, ಕೆಲವರು ಈಗ ಮೇಯ್ನ್ ಪೆಡಂಭೂತವೇ ಸಿಬಿಲ್ ವಿಷಯದಲ್ಲಿ, ಅದರ ವಿಷಯದಲ್ಲಿ ಕೂಡ ಎಲ್ಲ ಕ್ಲಾರಿಫಿಕೇಷನ್. ತುಂಬ ಜನರ ಡೌಟ್. ಈಗ ರ್ಯಾರಾ ಬಂತು, ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ ಆ್ಯಕ್ಟ್. ಅದಲ್ಲದೆ ನಮ್ಮ ಈಗ ಪ್ರಾಪರ್ಟಿ ಕಾರ್ಡ್ ಕಾರ್ಪೊರೇಷನಲ್ಲಿ ಮೊನ್ನೆ ಮಾಡಿದ್ರು, ಪ್ರಾಪರ್ಟಿ ಕಾರ್ಡ್ ಸಡನ್ನೇ ಮಾಡೋದು, ಇಲ್ಲದೆ ರಿಜಿಸ್ಟ್ರೇಷನ್ ಮಾಡುವಾಗಿಲ್ಲ, ಎಲ್ಲರೂ ಪ್ಯಾನಿಕ್ ಆಗ್ತಾರೆ. ಸೊ ಇದರ ವಿಷಯದಲ್ಲಿ ಮತ್ತು ಸಿಂಗಲ್ ಸೈಟ್ ಅಪ್ರೂವಲ್ ಇರ್ಬೋದು, ಹಾಗೆ ನಮ್ಮ GST ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಬೇರೆ ಬೇರೆ ಕಾನೂನು ಕಟ್ಟಳೆಗಳನ್ನು ಹೇಗೆ ಪರಿಚಯ ಮಾಡಿಕೊಳ್ಳೋದು, ಜನಸಾಮಾನ್ಯರಿಗೆ ತಿಳಿಸುವ ಒಂದು ವಿನೂತನ ಕಾರ್ಯಕ್ರಮ, ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ಎಂಟೈರ್ ಇಲ್ಲಿ ಲೋಕಲ್ ಚಾನಲ್ ಇರ್ಬೋದು ಅಥವಾ ನಮ್ಮ ಒಂದು ಕರ್ನಾಟಕದಾದ್ಯಂತ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತದೆ. ಮತ್ತು ಈ ಒಂದು ಕಾರ್ಯಕ್ರಮ ಪ್ರತಿ ಸಂಡೇ ಬೆಳಿಗ್ಗೆ 10ರಿಂದ 11ವರೆ, ಯಾಕಂದರೆ ಸಂಡೇ ಬೆಳಿಗ್ಗೆ ಎಲ್ಲರೂ ಒಂದು ಫ್ರೀಯಾಗಿ ಒಂದು ಮನೆ ಮಂದಿ ಎಲ್ಲ ಫ್ಯಾಮಿಲಿಯವರು ಕೂತ್ಕೊಂಡು ನೋಡುವಂಥ ಸಮಯ, ಪ್ರೈಮ್ ಟೈಮ್ ಅಂತ ಹೇಳ್ಬೋದು. ನಾವು 10ರಿಂದ 11ವರೆ ಗಂಟೆಗೆ ಲೈವ್ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅದರಲ್ಲಿ ಫೋನಿನ ಫೆಸಿಲಿಟಿ ಕೂಡ ಇಟ್ಟಿದ್ದೇವೆ. ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಒಂದು ಗಣ್ಯ ವ್ಯಕ್ತಿಗಳನ್ನು ಕರೆದು ಇಂಟರ್ವ್ಯೂ ಮಾಡೋದು, ಒಳ್ಳೊಳ್ಳೆ ಅಂದರೆ ಆ ತಜ್ಞರನ್ನು, ಆ ಫೀಲ್ಡರ್ ಅಂತಂದು ಇಂಟರ್ವ್ಯೂ ಮಾಡಿ ಜನರಿಗೆ ಅದರ ಬಗ್ಗೆ ಕ್ವಶನ್ ಆನ್ಸರ್ಸ್ ಎಲ್ಲ ಕೇಳಿ ಒಂದು ಕ್ಲಾರಿಫಿಕೇಷನ್ ಮಾಡುವ ಉತ್ತಮ ಕಾರ್ಯಕ್ರಮ ಬಿಸ್ನೆಸ್ ಟಾನಿಕ್ ಅಂತ. ಇತ್ತೀಚೆಗೆ ನಾವು ಗಮನಿಸ್ತಾ ಇದ್ದೇವೆ, ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರ್ಬೋದು ಅಥವಾ ಸೈಬರ್ ಕ್ರೈಮು, ಪ್ರತಿದಿನ ಮೋಸ ಹೋಗೋದು. ಈ ನಿಟ್ಟಿನಲ್ಲಿ ನಾವು ಅನೇಕ ಜಾಗೃತಿ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಪೇಪರ್ನವರಿಗೆಲ್ಲ ಗೊತ್ತೇ ಇದೆ, ನಿಮ್ಮ ಸುರಕ್ಷೆ ನಿಮ್ಮ ಕೈಯಲ್ಲಿ ಅಂತ. ಆಗಾಗ ನಾವು ಆ್ಯಡ್ ಕೊಡ್ತೇವೆ, ಪಿನ್ ಶೇರ್ ಮಾಡೋದ್ರ ವಿಷಯ ಬಗ್ಗೆ ಆಗಲಿ, ಇಮೇಲ್ನಿಂದ ಮೋಸ ಹೋಗೋದು, ಇಂಥ ಬ್ಯಾಂಕಿಂಗ್ ಸಂಬಂಧಪಟ್ಟ ಎಲ್ಲ ಕೆಲಸಗಳನ್ನು, ಎಲ್ಲ ವಿಚಾರಗಳನ್ನು ಜನರಲ್ಲಿ ಒಂದು ಅದರ ಬಗ್ಗೆ ಜ್ಞಾನವನ್ನು ಹಂಚುವುದು. ನಾವು ಈ ದಾನದ ಕಾರ್ಯದಲ್ಲಿ ನಾವು ಭಾಗಿಯಾಗ್ತಿರೋದಕ್ಕೆ, ಇವರು ಇಂಥದ್ದೊಂದು ಪ್ರಯತ್ನ ಮಾಡುತ್ತಿರೋದಕ್ಕೆ, ಇದರಲ್ಲಿ ನಾವು ಒಟ್ಟುಗೂಡಿ ಸಮಾಜದ ಮುಖಿಯಾಗಿ ಕೆಲಸ ಮಾಡುವ ಒಂದು ಚಿಂತನೆ ಇರೋದರಿಂದ ಈ ವಾಹಿನಿಯೊಟ್ಟಿಗೆ ಗುರುತಿಸ್ಕೊಂಡಿದ್ದೇವೆ. ಇದರಲ್ಲಿ ನಮ್ಮ ಪ್ರಚಾರಕ್ಕಿಂತ ಹೆಚ್ಚಾಗಿ ಜನರಿಗೆ ವಿಷಯಗಳು ತಲುಪಬೇಕು. ದಕ್ಷಿಣ ಕನ್ನಡ ಬ್ಯಾಂಕಿಂಗ್ ತೊಟ್ಟಿಲು ಅಂತ ಅಂದಾಗ್ಯೂ ಕೂಡ ಇಲ್ಲಿ ಅನೇಕ ವಿಷಯಗಳ ಮಾಹಿತಿಗಳ ಕೊರತೆ ಇರ್ತದೆ. ನಮಗೆ ಸುಮಾರು ವಿಷಯಗಳು ಗೊತ್ತೇ ಇರೋದಿಲ್ಲ. ಫೋನಿನ ಮುಖಾಂತರ ಅಥವಾ ತಮ್ಮ ಮನೆಯಲ್ಲೇ ಕೂದಿದ್ಕೊಂಡು ತಮ್ಮ ಸಂಶಯವನ್ನು, ತಮ್ಮ ಬ್ಯಾಂಕಿಂಗ್ ಕುರಿತಾದ ಸಮಸ್ಯೆಗಳನ್ನಾಗಲಿ, ತಮ್ಮ IT ಕುರಿತಾದ ಸಮಸ್ಯೆಗಳಾಗಲಿ, ಅಥವಾ ವಿತ್ತ ಕ್ಷೇತ್ರದ ಯಾವುದೇ ಸಮಸ್ಯೆಗಳನ್ನು ಅಲ್ಲಿ ಕೇಳಿ ಪರಿಣಿತರು ಬರೋದರಿಂದ, ಇಲ್ಲಿ ಬರೋರೆಲ್ಲ ಪರಿಣಿತರೇ ಆದ್ದರಿಂದ ಪರಿಣಿತರನ್ನೇ ಕರೆದು ಗುರುತಿಸಿ ಅವರಿಂದ ಮಾತಾಡ್ತಿರೋದ್ರಿಂದ ಇದೊಂದು ಎಲ್ಲ ಕಡೆ ನಾಲೆಜ್ ಹಂಚುವ, ಬೆಳಕನ್ನು ಹಂಚುವ ಒಂದು ಕೆಲಸ ಆಗ್ತದೆ.